ರಾಜ್ಯದಲ್ಲಿ ಅನೇಕ ಕಟ್ಟಡಗಳು, ಮನೆಗಳು ಈ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಗಾಗಿ ನೆಲಸಮವಾಗ್ತಾ ಇರುವಂತದ್ದು. ಅದರಲ್ಲಿ ಈಗ ನಾವು ಒಂದು ಸ್ಪಾಟ್ಗೆ ಬಂದಿರುವಂತದ್ದು. ಇದು ನಮ್ಮ ಬೆಳ್ತಂಗಡಿ ತಾಲೂಕಿನ 3 ಮಾರ್ಗ ಅಂತ ಏನ್ ಹೇಳ್ತೀವಿ, ಆ ಜಂಕ್ಷನ್ ಏನಿದೆ ಅದರ ಎದುರುಗಡೆ ಇರುವಂತಹ ಒಂದು ಗಣೇಶ್ ಕೃಪಾ ಹೋಟೆಲ್ ಬಂದಿರುವಂತದ್ದು. ಇದು ಅತ್ಯಂತ ಹಳೆಯ ಹೋಟೆಲ್, 71 ವರ್ಷ ಇತಿಹಾಸ ಇರುವಂತಹ ಹೋಟೆಲ್. ಕೆಲವರು ಹೇಳ್ತಾರೆ ಇದು ಬೆಳ್ತಂಗಡಿಯ ಹಳೆಯ ಅಂದ್ರೆ ಫಸ್ಟ್ ಹೋಟೆಲ್ ಅಂತ, ಇನ್ನು ಕೆಲವರು ಹೇಳ್ತಾರೆ ಇದು 3ನೇ ಹೋಟೆಲ್ ಅಂತ. ಆದ್ರೆ ಏನೇ ಇರ್ಬೋದು, 1955ರಲ್ಲಿ ಆರಂಭವಾಗಿರುವಂತಹ ಹಳೆಯ ಹೋಟೆಲ್ ಇದು, ಗಣೇಶ್ ಕೃಪಾ ಅಂತ. ಸದ್ಯಕ್ಕೆ ಇದು ಈ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಗೆ ಇನ್ನು ಕೆಲವೇ ದಿನದಲ್ಲಿ ನೆಲಸಮವಾಗುವಂತದ್ದು. ಇನ್ನು ಕೆಲವೇ ದಿನ ಈ ಶನಿವಾರದಂದು ಈ ಒಂದು ಹೋಟೆಲ್ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಗೆ ನೆಲಸಮವಾಗುತ್ತೆ ಅನ್ನುವಂಥದ್ದು. ಬನ್ನಿ ಒಳಗಡೆ ಹೋಗೋಣ. ಹೇಗೆಲ್ಲ ಇದೆ ಆ ಒಂದು ಹೋಟ್ಲು, ಹಳೆಯ ಹೋಟ್ಲು, ಈಗಲೂ ಕೂಡ ಸ್ವಲ್ಪ ಕೂಡ ಬದಲಾಗಿಲ್ಲ, ಅದೇ ರೀತಿಯ ವಾತಾವರಣ ಕೂಡ ಇರುವಂತದ್ದು. ಇಲ್ಲಿ ಬೆಳಗಿನ ಹೊತ್ತು ಚಾ, ದೋಸೆ, ಕಾಫಿ, ಚಪಾತಿ ಈ ತರ ಇದ್ರೆ ಮಧ್ಯಾಹ್ನ ಊಟ, ಸಂಜೆ ಸ್ನಾಕ್ಸ್ ಎಲ್ಲ ಕೂಡ ಸಿಗ್ತಾ ಇತ್ತು. ಗಣೇಶ್ ಭಟ್ ಅವರ ಮಾಲಕತ್ವದ ಹೋಟ್ಲ್ ಆಗಿತ್ತು. ಅನಂತರವಾಗಿ ಅನೇಕ ಮಾಲಕರಲ್ಲಿ ಅನಂತರ ಅನೇಕ ಮಂದಿ ಈ ಹೋಟೆಲ್ ನೋಡ್ತಾ ಇದ್ರು. ಇದೀಗ ಆ ಭಟ್ರಿಂದ ಶೆಟ್ರಿಗೆ ಬಂದಿರುವಂತದ್ದು. ಸೊ ಪ್ರಾರಂಭದಲ್ಲಿ ಆ ಹೋಟ್ಲಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಶೇಖರ್ ಶೆಟ್ಟಿ ಅನ್ನುವಂಥವ್ರು ಇದೀಗ ಈ ಹೋಟೆಲ್ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಇದೀಗ ಈ ಹೋಟೆಲ್ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಗೆ ನೆಲಸಮವಾಗ್ತಾ ಇರುವಂತದ್ದು. ಇನ್ನು ಇರೋದು ಕೇವಲ ಕೆಲವೇ ದಿನ ಮಾತ್ರ. ಈಗಲೂ ಅಷ್ಟೇನೆ ಅನೇಕರು ಬಂದು ಇಲ್ಲಿ ಚಾ, ಕಾಫಿ, ತಿಂಡಿ ಎಲ್ಲವೂ ತಿಂತಾ ಇದ್ದಾರೆ. ನೋಡಬಹುದು ಅದೇ ಹಳೆಯ ವಾತಾವರಣ ಇರುವಂತಹ ಟೇಬಲ್ಸ್, ಚೇರ್ಸ್ ಎಲ್ಲವೂ ಕೂಡ ಇದೆ. ಇಂತಹ ಈ ಹಳೆಯ ಹೋಟೆಲ್ ವಾತಾವರಣ ಸದ್ಯಕ್ಕೆ ಈಗ ಎಷ್ಟೇ ಹೈಫೈ ಹೋಟ್ಲ್ ಮಾಡಿದ್ರು ಕೂಡ ಅಂತಹ ಒಂದು ವಾತಾವರಣ ಎಲ್ಲಿ ಕೂಡ ಸಿಗೋದಿಲ್ಲ. ನೋಡ್ತಿರ್ಬೋದು ಒಳಗಡೆ ಹೇಗಿದೆ ಅಂತ ಹೇಳಿದ್ರೆ, ಎಲ್ಲವೂ ಕೂಡ ಅಚ್ಚುಕಟ್ಟಾಗಿರುವಂತಹ ಹೋಟೆಲ್ ಇದು. ಬಂದವರಿಗೆ ಯಾವುದೇ ಒಂದು ಕಾಯುವಂತ ಪ್ರಸಂಗ ಇರುವುದಿಲ್ಲ. ಎಲ್ಲವನ್ನು ಕೂಡ ಬಿಸಿ ಬಿಸಿಯಾಗಿ ಮಾಡಿಕೊಡುವಂತದ್ದು. ನೋಡಿ ಅಲ್ಲಿ ವಡೆ ಎಲ್ಲವೂ ಇದೆ, ಇಡ್ಲಿ, ವಡೆ, ಚಟ್ನಿ, ಸಾಂಬಾರು, ಚಪಾತಿ, ಪೂರಿ, ಚಾ, ಕಾಫಿ, ಮಾಲ್ಟ್, ತರ ಬೆಳಗ್ಗೆ ಏನೆಲ್ಲ ಬೇಕು ಎಲ್ಲ ಕೂಡ ಸಿಗುತ್ತೆ. ಮಧ್ಯಾಹ್ನ ಊಟ ಕೂಡ ಹಾಗೇನೆ, ಅನ್ನ, ಸಾಂಬಾರು, ಪಲ್ಯ ಎಲ್ಲ ಕೂಡ ಸಿಗುತ್ತೆ. ನೋಡ್ತಿರ್ಬೋದು ಈಗ ಆಲ್ಮೋಸ್ಟ್ ಆಗಿ ಇಡ್ಲಿ ಸಾಂಬಾರ್ ತಿಂತಾ ಇದ್ದಾರೆ. ಅನೇಕ ಮಂದಿ ಇಲ್ಲಿದ್ದಾರೆ, ಜೊತೆ ಮಾತಾಡ್ಸೋಣ. ಸರ್ ಈರೆಗ್ ಈ ಹೋಟೆಲ್ ಬಗ್ಗೆ ಏತ್ ಬಾಂಧವ್ಯ ಇತ್ತು ನಂದು. ಬಾರಿ ಪರತ್ತು ಹೋಟೆಲ್ ಹೋಟೆಲ್ ಉಪ್ಪು ಕೆಲವು ದಿನ ಮಾತ್ರ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಗೆ ಈ ಹೋಟೆಲ್ ಹೋಗ್ಕೊಂಡು ಈ ಹೋಟೆಲ್ ದಾಯಮಣ್ಣ ಈ ಹೋಟೆಲ್ ಸುಮಾರು ವರ್ಷೋಡ್ದು ಇಂಚೆಂಗಲ್ ತೋಂದು ಬರೋದು ಚಾಪಾರ ಒಂದು ಇತ್ತ. ಅವರ ಗಣೇಶ ಒಪ್ಪನಾಗ ಕೂಡ ಬರೋದು ದೇವಕರ್ನಾಟಕ ಮಾತ ಒಪ್ಪನಾಗ ಅಂಜೆ ಅದನ್ನು ಪೋಪಣ ಮಣ್ಣಾಗ ಬಾರಿ ಬೇಜಾರದ ಸಂಗತಿ. ದಾಯಮಣ್ಣ ಅಮಲ್ಪ ಪೋಂಡಾಗ ನನ್ನ ಜನ ಪೋಪಣ ಅಂಚೆ ರಾಯಲ್ಗೆ ಪೋಡು, ಇಜಿನ ಅಂಚಿ ಸಮತೋಟ ಅಂಚಿದಾಡೆ ಪೋಡು ಅಂಚೆ ಅದು ಮುಂತ ತಿಂಡಿ ಜನ ಪೂರ ಬಾರಿ ಲಾಯ್ಕ ಒಂದಿತ್ತು. ಅಂಚೆ ಹುಡ್ಕೊಂಡು ಬರ್ತೇವೆ ಜನಗಳು ಪೂರ ತಾಲೂಕು ಆಫೀಸ್ದಾಗಲು ಪೂರ ಇಂಚೆ ಬರುತ್ತಾರೆ. ತಿನ್ಪುನ ವಿಷಯರಿಗೂ ಮಾತ್ರ ಮುಲ್ಪ ಚರ್ಚೆ ಮನ್ಪೇರೆ ಮಾತೇಕಲ ಅವಕಾಶ ಉಂಡು. ಎಡ್ಡೆ ಫ್ಯಾಮಿಲಿ ತರ ಹೋಗ್ತಿರಕಲು ಮಾತ ಬೇಜಾರಾಪಿನ ಸಂಗತಿ ಅತಿ. ಇನ್ನೊಬ್ಬ ಹಿರಿಯ ಕಸ್ಟಮರ್ ಇದ್ದಾರೆ, ಹಿರಿಯ ಗ್ರಾಹಕರಿದ್ದಾರೆ. ಏನು ಪುದರ್ದೆ ಪ್ರಮೋಟ್ ಮಾಡ್ತೇವೆ ಇದು ಒಲ್ಪದಾರು ಮುಲ್ಪದೇನು ಮೂಲೇನು ಹೋಟೆಲ್ ಮಾಡ್ಕೊಂಡಿರ್ತಾರೆ. ತುಂಬ ಪಾರಿಗಾಲ್ಸುಡು ಅವು ಇತ್ತೆ ಅಷ್ಟು ಬಿಡ್ಪಾಯಿದೆ. ಅದಕ್ಕೆ ತುಂಬಳ ಇದಕ್ಕೆ ಬರೋದಿತ್ತೆ. ಫ್ರೆಂಡ್ ಬಾರಿ ಆತ್ಮೀಯ ತುಂಬಿಡ್ದಿಚ್ಚಲ್ಲ ಎದುರಿಗೆ ಬರೋದಿತ್ತು ಅಂತ ಪೂಪ್ನೋಡೆ ನೆಕ್ಕಡು ಪೇಪರ್ ರಫಿಗೆ ಪೂಪ್ನೋನ ಬಾರಿ ಬೇಜಾರು ಸಂಗತಿ. ಎಂಕ್ಲು ದುಡ್ಡು ಪಡಿತದೆ ಪಡು ಮೂಲ ಬರ್ತೊಂದು ಚಾ ಬರ್ತದೆ ಕುಸಲ್ ಬರ್ತದೆ ಹೋಗ್ತೇವೆ ಅಂಚ ಪೂಪ್ನ ಬಾರಿ ಬೇಜಾರು. ಆ ಮಟ್ಟಿಗೆ ಪಾತ್ರೆ ರಚ್ಚಿ ಇನ್ನಿಟ್ಟು ಪತ್ನ ಆನಿಟ್ಟು ಮೊತ್ತ ಫುಡ್ ಏನು ಪಾತ್ರೆ ರಚ್ಚಿ ಆತ ಕರೆಕ್ಟ್ ಫುಡ್ ಪಕ್ಕ ನೀರು ಅಂತ ಬೆಚ್ಚ ನೀರೇ ಕೊಡ್ತು. ಆ ಪುಸ್ತಕ ಬಾರ್ದು ಬೆಚ್ಚ ನೀರು ಹಾಕೊಂಡು ತಕ್ಕ ನೀರು ಗೊತ್ತಾಯ್ತಾ. ಒಂದು ಆತೊಂದು ಇನ್ನಿತ್ತು ಕೊಟ್ಟಿರು ಪೋಪ್ನ ಅನ್ನಕ ಪಾರಿ ಇನ್ನಿ ಕೊಡೋದತ್ತು ಎಂಕ್ಳು ಎಲ್ಲೇ ತಿಂಚುಗಳ ನೆಕ್ಕ ಬರೋನಿತ್ತು. ಅಂಚ ಒಂಚೂರು ಬೇಜಾರು ಸ್ವಲ್ಪ ಜಾಸ್ತಿ. ಹಾಗೇನೆ ಇಲ್ಲಿ ಒಂದು ಸಪ್ಲೈರ್ ಕೆಲಸ ಮಾಡುವಂತ ನವೀನ್ ಇದ್ದಾರೆ. ಕಳೆದ 3 ವರ್ಷಗಳಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ಜೊತೆ ಮಾತಾಡಬೇಕಾಗುತ್ತೆ ನಾವು. ಸರ್ ಇತ್ತೊಂದು ಹೋಟೆಲ್ ಉಪ್ಪು ಕೆಲವೇ ದಿನ ಮಾತ್ರ ದಿನ ಉಂಟು. ಬಾರಿ ಬೇಜಾರಾಪ ಮನಸ್ಸಿಗೆ. ದಾದಾಲ್ಪ ಗೊತ್ತಾಪುಚ್ಚಿ ದನಿಲ ಬಾರಿ ಎಡ್ಡೆ ಪಾಪದಾರ ಅರ್ಲ ಇಂಕ್ಲ ಒಂದು ಬಂಗ ಹೋಟ್ಲ್ ಹೋಗ್ಬಂತ ದಾಲ ಮಲ್ಪ ಆಪುಚ್ಚಿ ಓಲ ಬೇತೆ ತೂಪೇರು ಅಡೆ ಮಟ್ಟ ಇಂಚಿನ ಮಲ್ಪೋಡತ್ತ ಅತ್ತೆ ಪೂರ ಎಡ್ಡೆ ಉಂಡು ಐಟಮ್ ಪೂರ ಬಾರಿ ಎಡ್ಡೆ ಪುಂಡು ಎಡ್ಡೆ ಉಂಡು ಪೂರ ಅನ್ಪೇರು. ಇಡ್ಲಿ ಸಾಂಬಾರು, ಸದ್ಯ ಬಜಿಲ್ ಪೂರ ಸೌಕಾಪುಂಡು ಅನ್ಪೇರು. ಕಡ್ಲೆ ಬಜಿಲ್ ದೋಸೆ
ಮತ್ತೆ ಕಸ್ಟಮರ್ ಬರ್ತನೆ ಈ ದಾದ ಬಂದ್ ಬರುತ್ತೆ ದಾದ ಉಂಡು ಕೇಳಿ ದಾದ ಬಂದ್ ಬರೀ ಇಡ್ಲಿ ವಡೆ, ಕಡಲೆ ಬಜ್ಜಿಲು, ಸಜ್ಜಿಗೆ ಬಜ್ಜಿಲು, ಮೊಸರು ವಡೆ, ಬನ್ಸ್, ಪಲಾವು, ಸೇಮೆ ದಡ್ಡೆ, ದೋಸೆ, ಮಸಾಲೆ, ಪ್ಲೈನ್, ತುಪ್ಪ, ಸೆಟ್, ಖಾಲಿ ಇದು ಒನ್ಪೆ. ಮತ್ತೆ ಮಧ್ಯಾಹ್ನ ಮಣಸ್ಸು ಮಧ್ಯಾಹ್ನ ಮಣಸ್ಸು ಮಾಡಿ ಬಯ್ಯ ಗೋಲಿ ಬಜ್ಜೆ ಪೊಗ ಪೋಡಿ ಅದು ಐಟಮ್ ಇಪ್ಪುಂಡು. ಒರಾರ ಬಿಸ್ಕೆಟ್ ರೊಟ್ಟಿ ಸಂಜೆ ಒರಾರ ಇಪ್ಪುಂಡು. ಹಾ ಸೊ ಮುಟ್ಪದ ಮಾತೆಲ್ಲ ಪನ್ಪೇರು ಬಾರಿ ಎಡ್ಡೆ ಫುಡ್ ಅಂತ ಅದಕ್ಕೆ ಮಾತಾಡಲಂತೆ ಬೇಜಾರಿತ್ತೆ. ನಾನು 3 ದಿನ ಉಂಡತ್ತ ಶನಿವಾರ ಕ್ಲೋಸ್ ಹಾಕೊಂಡು ಮಾತೆಲ್ಲ ಬೇರೆ ತೂಲೆ ಅಂದ ದನಿಗೆ ಬಣ್ಣದುಲ್ಲೇರು ಒಂದು ಫೋನ್ ಉಲ್ಲೇರು. ಇದೀಗ ಈ ಹೋಟೆಲ್ ಮಾಲಕರಾಗಿರುವಂತಹ ಶೇಖರ್ ಶೆಟ್ಟಿ ಅವರ ಜೊತೆ ಮಾತಾಡ್ಸೋಣ. ಶೆಟ್ರೆ, ಆರಂಭದಲ್ಲಿ ಗಣೇಶ್ ಭಟ್ ಅವರ ಮಾಲಕತ್ವದ ಹೋಟ್ಲ್ ಆಗಿತ್ತು. ಸೊ ನೀವು ಆರಂಭದಿಂದ ಹೇಳಲೇಬೇಕಾಗುತ್ತೆ, ಆರಂಭದಲ್ಲಿ ಹೇಗಿತ್ತು? ತಾಲೂಕಿನ ಫಸ್ಟ್ ಹೋಟ್ಲ್ ಇದು, ಆವಾಗ ಹೇಗೆ? First ಇದು ಹೋಟ್ಲು. ನೆಕ್ಸ್ಟ್ ಎರಡನೇದು ದೇವಿ ಪ್ರಸಾದ್ ಹೋಟ್ಲು. ನಾನಿಲ್ಲಿಗೆ ಒಂದು 31 ವರ್ಷ ಆಯ್ತು. 31 ವರ್ಷದಿಂದ ಅನುಭವ ಇದ್ದೀನಿ. ಫಸ್ಟ್ ಅಂದ್ರೆ ಈ ಹೋಟ್ಲ್ ಇರುವಾಗ ನಾನು ಸಪ್ಲೈಗೆ ಬಂದದ್ದು. ಸಪ್ಲೈಗೆ ಬರುವಾಗ ಇಲ್ಲಿ ಎಲ್ಲ ಆಗ ತಿಂಡಿ ಎಲ್ಲ ಮನೇಲಿ ಆಗ್ತಾ ಇತ್ತು. ಮನೆಯಿಂದ ತಂದು ಇಲ್ಲಿ ನಾವು ಸಪ್ಲೈ ಮಾಡ್ತಿದ್ವಿ. ಆಗ ಅಲ್ಲಿ ಮನೆಯಲ್ಲಿ ದೊಡ್ಡ ಗೋಡನ್ ಇದೆ, ಅಲ್ಲೇ ಮಾಡ್ತಾ ಇದ್ವಿ. ಅಲ್ಲಿಂದ ತಂದು ಮಾಡ್ತಿದ್ವಿ. ಆಗ ಈ ಗ್ಯಾಸ್ ಸ್ಟವ್ ಯಾವ್ದು ಇರ್ಲಿಲ್ಲ, ಎಲ್ಲ ಒಲೆ. ಆಗ್ಲಿಂದ ಬಂದಂತ ನಮಗೆ ಮಾಡ್ತಾ ಇರುವಾಗ ನಾನ್ ಬರುವಾಗ ಸದಾನಂದ ಪ್ರಭು ಇರ್ಲಿಲ್ಲ. ಫಸ್ಟ್ ಮಾಲೀಕರು ಅವರು ನಮ್ಮ ದಿವಾಕರ ಪ್ರಭು ದೊಡ್ಡಪ್ಪ, ನನಗೆ ದನಿ ಅವರು ಯಾರು ದಿವಾಕರ ಪ್ರಭು ಈ ಫೋಟೋದಲ್ಲಿ ಇದ್ದಾರಲ್ಲ ಅವರು. ಸದಾನಂದ ಪ್ರಭು ಆದ ನಂತರ ಅವರ ತಮ್ಮ ನರಸಿಂಹ ಪ್ರಭು ಅವ್ರು ಮಾಡ್ತಿದ್ರು. ಅವರು ಮತ್ತೆ ಇದ ಕಾರಣ ಸ್ವಲ್ಪ ಇದಾಗಿ ಅವರು ತೀರಿದ್ರು. ಅವರ ನಂತರ ದಿವಾಕರ ಪ್ರಭು ಅವ್ರು ಮಾಡ್ತಾ ಇದ್ರು. ಈಗ 3 ವರ್ಷ ಆಯ್ತು ಅಷ್ಟೇ ತೀರಿ ಅವರು. 3 ವರ್ಷದಿಂದ ಈಗ ನಾನು ಮಾಡ್ತಾ ಇದ್ದೇನೆ. ಅದೇ ಮೊದ್ಲು ಹೇಗೆ ಆಗ್ತಾ ಇತ್ತು, ಯಾವ ಟೇಸ್ಟ್ ಇತ್ತು, ಅದೇ ಟೇಸ್ಟ್ನ ಅವರ ಹತ್ರ ಕಲ್ತ್ಕೊಂಡು ನಾನೇ ಮಾಡ್ತಾ ಇದ್ದೇನೆ. ಇವಾಗ ಅಡಿಗೆ ತಿಂಡಿ ಎಲ್ಲ ನಾನೇ ಮಾಡುದು, ನಾನೇ ಇದು ಮಾಡ್ತಾ ಇದ್ದೀನಿ. ಈಗೇನು ಹೋಟೆಲ್ ಕೂಡ ಅದೇ ತರ ಇದೆಲ್ಲ ಹಳೆ ಸ್ವಲ್ಪ ಕೂಡ ಆಗಿಲ್ಲ. ಅವಾಗ ಫಸ್ಟ್ ಹೇಗಿತ್ತು ಸ್ವಲ್ಪ ಆಲ್ಟ್ರೇಷನ್ ಆಗಿದೆ ಅಷ್ಟೇ. ಹಾಗೆ ಆಗಿತ್ತು ಅದೇ ತರ ಉಂಟು. ಯಾವ್ದು ಎಲ್ಲ ಅದೇ, ಪ್ರತಿಯೊಂದು ಅದು ವಸ್ತು ಅಂತೇಳಿ ಯಾವ್ದಿಲ್ಲ. ಈಗ ನಾನು ಬಂದ್ಮೇಲೆ ಸ್ವಲ್ಪ ಹಾಕಿದ್ದೀನಿ ಅಷ್ಟೇ, ಸ್ವಲ್ಪ. ಮೊದ್ಲಿದ್ದು ಯಾವ್ದು ಎಲ್ಲ ಹಳೆದು ಎಲ್ಲ ಫೋಟೋ ಸಮೇತ ಅದೆಲ್ಲ ಆಗ್ಲಿದೆ ಪ್ರತಿಯೊಂದು ಸಹ. ಹಾಗೆ ಈಗ 31 ದಿವಸದಿಂದ ಈ ಹೋಟ್ಲಲ್ಲಿ ದುಡ್ದು ಈಗ ತುಂಬಾ ಬೇಜಾರಾಗ್ತಾ ಉಂಟು. ಈಗ 3 ವರ್ಷದಿಂದ ನಾನು ಮಾಡ್ತಾ ಇದ್ದೀನಿ. ಮೊದ್ಲು ಹೇಗೆ ಕೊಡ್ತಿದ್ದೆ ಹಾಗೆ ಕೊಡ್ತಾ ಇದ್ದೀನಿ. ಬರುವಂತ ಗ್ರಾಹಕರಿಗೆ ಎಲ್ಲರಿಗೂ ಖುಷಿ ಉಂಟು. ಯಾಕಂದ್ರೆ ಇಲ್ಲಿ ಒಂದು ಬಾರಿ ಹೋಟ್ಲು ಕ್ಲೀನು ಮತ್ತೆ ಒಳ್ಳೆ ರೀತಿಯಿಂದ ಎಲ್ಲ ಪ್ರತಿಯೊಂದು ಸಹ ಯಾವುದಕ್ಕೂ ಯಾರು ಕೊರತೆ ಹೇಳಲಿಲ್ಲ. ಎಲ್ಲ ಚೆನ್ನಾಗುಂಟು, ಎಲ್ಲ ಇದೆ. ಪ್ರತಿಯೊಬ್ಬರು ಬರ್ತಾರೆ ಇಲ್ಲಿ. ಅಂದ್ರೆ ಫೇಮಸ್ ಅಂದ್ರೆ ಇಡ್ಲಿ ಸಾಂಬಾರು ಮತ್ತೆ ಕಡ್ಲೆ ಅವಲಕ್ಕಿ, ಉಪ್ಪಿಟ್ಟು ಅವಲಕ್ಕಿ ಭಾರಿ ಫೇಮಸ್. ಮತ್ತೆ ಊಟ ಸಹ ಮತ್ತೆ ಅಂದ್ರೆ ಯಾಕಂದ್ರೆ ನಾವು ಪ್ರತಿ ಐಟಮ್ಸ್ ಊಟಕ್ಕೆ ಕಾಳು ಹಾಕಿ ಮಾಡೋದು ಹೆಚ್ಚಾಗಿ. ಸಾಂಬಾರಿಗೆ ಕಾಳು ಹಾಕದೆ ಮಾಡಿದ್ರೆ ಭಾರಿ ಕಮ್ಮಿ ಅಂತ ಟೈಮಲ್ಲಿ ಮಾತ್ರ. ಗೌರ್ಮೆಂಟ್ ರಜೆ ಇರುವಾಗ ಗಂಜಿ ಮಾಡ್ತೀವಿ. ಬಾಕಿ ಅಂದ್ರೆ ನಮಗೆ ಆಫೀಸರ್ಸ್ಗಳೇ ಜಾಸ್ತಿ ಬರೋದು. ತಾಲೂಕು ಆಫೀಸ್ನವರು ಮತ್ತೆ ಕೋರ್ಟ್ನವರು, ಬ್ಯಾಂಕಿನವರೆಲ್ಲ ಬರ್ತಾರೆ. ಗೌರ್ಮೆಂಟ್ ರಜೆ ಇರುವಾಗ ಮಾತ್ರ ಸ್ವಲ್ಪ ಎನಿ ಟೈಮ್ ಬರ್ತಾನೆ ಇರ್ತಾರೆ. ಯಾವಾಗ ಇನ್ನೊಂದು ಏನೇ ವಿಶೇಷತೆ, ಬರುವಂತವ್ರು ಇಲ್ಲಿ ಕೇವಲ ತಿನ್ನಕ್ಕೋಸ್ಕರ ಮಾತ್ರ ಬರಲ್ಲ, ಇಲ್ಲಿ ಕೂತು ಚರ್ಚೆ ಮಾಡ್ತಾರೆ, ತುಂಬ ಹೊತ್ತು ಕೂತ್ಕೋತಾರೆ. ಅದು ಕೂಡ ಇಲ್ಲಿ ವಿಶೇಷ ಅಲ್ವಾ? ಅದೊಂದ್ರೆ ಪ್ರೀತಿ, ನಮ್ಮ ಮೇಲೆ ಇಟ್ಟು ಪ್ರೀತಿ. ಬೇರೆ ಎಲ್ಲಿ ಹೋದ್ರು ಅಷ್ಟು ಕ್ಲೋಸ್ ಆಗಿ ಮಾತಾಡುದಿಲ್ಲ. ಇಲ್ಲಿ ಮಾತ್ರ ಅಂದ್ರೆ ನಾವು ಹಾಗೆ ಅವ್ರ ಹತ್ರ ಕ್ಲೋಸ್ ಆಗಿ ಮಾತಾಡಿದ್ರೆ ಅದಕ್ಕೋಸ್ಕರ ಅದೇ ಇದ್ದಾಗ ಅವರು ನಮ್ಮ ಹತ್ರ ಮಾತಾಡ್ತಾರೆ ಪ್ರತಿಯೊಂದು. ಬೇರೆ ಕಡೆ ಹೋದ್ರೆ ಈಗ ಕೆಲವು ಮಾತಾಡದೆ ಬರ್ತಾರೆ, ಚಾ ಕುಡಿತಾರೆ, ಹೋಗ್ತಾರೆ. ಇಲ್ಲಿ ಹಾಗೆಲ್ಲ ಎಲ್ಲರ ಹತ್ರ. ಯಾಕಂದ್ರೆ ಮೊದ್ಲಿಂದಾನು ಇಲ್ಲಿ ಬರ್ತಾ ಇರುವಂತ ಗಿರಾಕಿಯೇ ಬರೋದು. ಎಷ್ಟೋ ವರ್ಷದಿಂದ. ಈಗ ನಾನೀಗ ಬಂದು 30 ವರ್ಷದಿಂದ ಸಹ ಬರ್ತಾರೆ ನೋಡಿ. ಇವರು ಆಗ್ಲಿಂದಾನು ಬರ್ತಿದ್ದಾರೆ, ಅವರೂ ಬರ್ತಿದ್ದಾರೆ ನೋಡಿ. ಲಾಸ್ಟ್ ಉದಯಣಿಯವರು ಅವರು ಸಹ ಬರ್ತಿದ್ದಾರೆ. ಉದಯಣಿ ಪೇಪರ್ನವರು ಲಾಸ್ಟ್ ಕೂತಿದ್ದಾರೆ, ಗುರು ಅಂತೇಳಿ. ಇಲ್ಲ ಪ್ರತಿಯೊಬ್ಬರು ಬರ್ತಾನೆ ಇದ್ದಾರೆ. ಬರ್ದೇ ಇರೋರು ಬಾರಿ ಕಮ್ಮಿ ಹಾಗೆ. ಸೊ ಇನ್ನಿರೋದು ಕೇವಲ ಕೆಲವು ದಿನ ಮಾತ್ರ ಈ ದಿನಗಳು ಮಾತ್ರ ಅಷ್ಟೇ. ಬೇಸರ ಒಂದ್ ಕಡೆ ಇದೆ. ನೋಡ್ತಾ ಇದ್ದೀನಿ, ಮಾಡ್ತೇನೆ ನಾನು. ಬೇರೆ ಈಗ ಒಂದು 2 ತಿಂಗಳೊಳಗೆ ಮಾಡ್ತೇನೆ, ಹುಡುಕ್ತಾ ಇದ್ದೀನಿ. ಆದಷ್ಟು ಬೇಗ ಮಾಡ್ತೇನೆ. ಸೊ ಬರುವಾಗ ಕಸ್ಟಮರ್ಗಳು ಕೂಡ ತುಂಬಾ ಬೇಜಾರಿದೆ. ಈ ಒಂದು ಜಾಗದ ಆ ಬಾಂಧವ್ಯನೇ ಬೇರೆ ಇದೆ. ಹೌದು. ಅಂದ್ರೆ ನನಗೆ ಏನು, ನಾನು ಆದಷ್ಟು ಇಲ್ಲೇ ಎಲ್ಲಾದ್ರೂ ಈ ತಾಲೂಕಲ್ಲೇ ಇಲ್ಲಿಂದ ಆಚೆ ಸಿಕ್ಕಬೇಕು ಅಂತ ಹುಡುಕ್ತಾ ಇದ್ದೀನಿ ಅಷ್ಟೇ. ಯಾಕೆಂದ್ರೆ ಇಲ್ಲದವ್ರು ನನ್ನ ಕಸ್ಟಮರ್ ನನಗೆ ಸಿಗುದಿಲ್ಲ. ಇಲ್ಲಿ ಸಿಕ್ಕಿದೆ ನನ್ನ ಕಸ್ಟಮರ್ ಗ್ಯಾರಂಟಿ ನನಗೆ ಸಿಗ್ತಾರೆ. ನಾನೀಗ ಇರೋದು ಗುರಂಗೆಲ್ಲ ಉಜಿರೆಲ್ಲ ಇದೆ, ಅಲ್ಲಿ ಬೇಡ ಅಂತ ನಾನು ಇಲ್ಲೇ ಮಾಡ್ಬೇಕು. ನಾನು ಬಿಟ್ಕೊಳ್ಳಿಕ್ಕೆ ಮನಸ್ಸಿಲ್ಲ. ಯಾಕಂದ್ರೆ ಅಷ್ಟು ಪ್ರೀತಿಯಿಂದ ಇದ್ದೀವಿ ನಾವು. ಆ ಉದ್ದೇಶದಿಂದ ನೋಡ್ತಾ ಇದ್ದೀನಿ ಅಷ್ಟೇ.
ಸೊ ಪ್ರಾರಂಭದಲ್ಲಿ ಭಟ್ರ ಅನ್ನುವಂತ ಹೋಟ್ಲ್ ಆಗಿತ್ತು, ಈಗ ಶೆಟ್ರ ಹೋಟ್ಲ್ ಅಂತ ಆಗಿದೆ. ಅಲ್ಲ, ಇದು ಗಣೇಶ್ ರೆಸ್ಟೋರೆಂಟ್ ಅಂತ ಹೋಟ್ಲ್ ಹೆಸರು ಇದು. Okay. ಈಗ ನಾನು ಮಾಡಿದಾಗ ಗಣೇಶ್ ಕೃಪಾ ಅಂತ ಇಟ್ಟೆ. ಯಾಕಂದ್ರೆ ಆ ಸದಾನಂದ ಪ್ರಭು ಅವ್ರಿಗೊಂದು ಹೆಸರು ಇತ್ತು. ಅವರು ಅಂದ್ರೆ ಆ ಹೆಸರು ಯಾಕೋ ಅವರ ಇದೇ ಬೇರೆ, ನಮ್ಮ ಇದೇ ಬೇರೆ. ಅದಕ್ಕೋಸ್ಕರ ನಾನು ಒಂದು ಹೆಸರು ಒಂದು ಚೇಂಜ್ ಮಾಡಿದೆ. ಫಸ್ಟ್ ಲಾಸ್ಟ್ ಹೆಸರು ಮಾತ್ರ ಗಣೇಶ್ ಅಂತ ಅದೇ ಉಂಟು, ಕೃಪಾ ಅಂತ ಒಂದು ಚೇಂಜ್ ಮಾಡಿದೆ ಅಷ್ಟೇ. ಗಣೇಶ್ ರೆಸ್ಟೋರೆಂಟ್ ಅಂತಲೇ ಇದ್ದಿದ್ದು. Okay. ಈಗ ಇಷ್ಟು ವರ್ಷದಿಂದ ಗಣೇಶ್ ರೆಸ್ಟೋರೆಂಟ್, ಈಗ 3 ವರ್ಷದಿಂದ ಗಣೇಶ್ ಕೃಪಾ ಅಂತ ಆಗಿದೆ. ಅದೇ ಉಂಟು. ಮತ್ತೆ ಇದು ಐಟಮ್ಸ್ ಯಾವ್ದು ಚೇಂಜ್ ಆಗಿಲ್ಲ, Hotel ಅದೇ ಇದೆ. ಹೆಸರು ಮಾತ್ರ ಸ್ವಲ್ಪ ಚೇಂಜ್ ಆಗಿದೆ. ಪ್ರತಿಯೊಂದು 5,000. ನಿಮ್ಮ ಅವರು ದಿವಾಕರ್ ಪ್ರಭು ಅವ್ರ ಹೇಗೆ? ಅಂದ್ರೆ ನಾನು ಅವ್ರ ಹತ್ರ ಇಷ್ಟು ವರ್ಷ ದುಡಿದಿದೆ ಅಂದ್ರೆ ಅವ್ರ ಒಳ್ಳೆತನ, ಭಾರಿ ಒಳ್ಳೆತನ. ಅಂದ್ರೆ ನನ್ನನ್ನ ಒಬ್ಬ ತಮ್ಮನಾಗಿ ನೋಡ್ತಾ ಇದ್ರು ಅವ್ರು. ಬೇರೆ ಯಾವ ಉದ್ದೇಶನೂ ಇಲ್ಲ. ಅವರು ಬೇರೆ ಮಾತಾಡಿದ್ರೆ ಮನಸ್ಸಿನೊಳಗೆ ಪ್ರೀತಿ ಉಂಟು, ವಿಶ್ವಾಸದಿಂದ. ಎಲ್ಲೋ ಹೋಗೋದಾದ್ರು ನನ್ನನ್ನೇ ಬಿಟ್ಟು ಹೋಗೋದು, ನನ್ನ ಹತ್ರನೇ ಹೇಳಿ ಹೋಗೋದು, ಎಲ್ಲಿಗೆ ಹೋಗೋದಾದ್ರು ಸಹ ಹೆಚ್ಚಾಗಿ ನಾನೇ ಇರೋದು. ಯಾಕಂದ್ರೆ ಅವ್ರು ಆಚೆ ಈಚೆ ಹೋಗ್ತಾ ಇರ್ತಾರೆ, ಆದ್ರೂ ತುಂಬಾ ಪ್ರೀತಿ, ತುಂಬಾ ನಂಬಿಕೆ. ಆ ನಂಬಿಕೆಯಿಂದ ನಾನು ಇಷ್ಟು ವರ್ಷದಿಂದ ಇಲ್ಲಿ ಇದ್ದೀನಿ. ಎಷ್ಟೋ ಜನ ಕೆಲಸದವ್ರು ಬಂದೋದು, ಅವ್ರಿಗೆ ಯಾರು ಸಟ್ ಆಗಲ್ಲ, ನನ್ನಷ್ಟು ಯಾರು ಇಲ್ಲ. ಅಷ್ಟು ಪ್ರೀತಿಯಿಂದ ಇದ್ರು, ಮನೆ ಹತ್ರ ನೋಡ್ತಾ ಇದ್ದೀನಿ ನಾನು ಹಾಗೆ ಅವ್ರನ್ನ ಅಷ್ಟೇ ಪ್ರೀತಿಯಿಂದ ನಾನು ಸಹ ಅವ್ರನ್ನ ನೋಡ್ತಾ ಇದ್ದೆ. ಸದ್ಯಕ್ಕಂತೂ ಇದೇ ಒಂದು ಲೊಕಾಲಿಟಿ ನೋಡ್ತಾ ಇದ್ದೀರಾ? ಸಿಕ್ಕಿದ್ರೆ ಕೂಡ್ಲೆ ಮಾಡ್ತೇನೆ. 2 ತಿಂಗಳೊಳಗೆ ಮಾಡ್ಬೇಕಂತ ಆಸೆ ಇದೆ, ನೋಡ್ಬೇಕು, ದೇವ್ರ ಇಚ್ಛೆ. ಹಾಗೆ ಇನ್ನೊಬ್ರು ಕಸ್ಟಮರ್ ಇದ್ದಾರೆ, ಇವ್ರು ಕೂಡ ಇಲ್ಲಿ ಹಳೆಯ ಕಸ್ಟಮರ್ ಅಂತೆ. ಸರ್, ಈ ಹೋಟೆಲ್ ಬಗ್ಗೆ ಏನ್ ಹೇಳ್ತೀರಾ? ನನ್ನ ಹೆಸರು ಗೋಪಿನಾಥ್ ಕಾಮತ್ ಅಂತ ಹೇಳಿ. ನಾವು ಹೋಟೆಲ್ ಉದ್ಯಮದಲ್ಲೇ ಇದ್ದವರು. ನಮ್ಮ ನಾವು ಕಾಂತಾವರದವರು ಮೂಲತಃ. ಇಲ್ಲಿ ಬಂದವರು ನಮ್ಮ ಅಜ್ಜ, ಅವರ ಅಪ್ಪ ಹೇಳಿದ ಪಿಜ್ಜ, ಇವರೆಲ್ಲ ಹೋಟೆಲ್ ಇದನ್ನು ಪ್ರಾರಂಭ ಮಾಡಿದ್ರು, ಉದ್ಯಮವನ್ನು ಪ್ರಾರಂಭ ಮಾಡಿದ್ರು. ಪ್ರಥಮವಾಗಿ ಇಲ್ಲಿ ಅಂತ ಹೇಳಿದ್ರೆ ಒಂದು ಮೂಲತಃ ಇದೆ ಮಾರಿಗುಡಿ ಎದುರುಗಡೆ ದೇವಿ ಮಹಲ್ ಅಂತ ಹೇಳಿತ್ತು, ಈಗ ದೇವಿ ಪ್ರಸಾದ ಆಗಿದೆ, ಮತ್ತು ಚಿತ್ರಾಬೇಡಿ. ಈ 2 ಉದ್ಯಮದಲ್ಲಿ ನಾವು ಮೊದಲಿಗೆ ಇಲ್ಲಿ ಬೆಳ್ಕೊಂಡು, ಆಮೇಲೆ ಭಾರತ್ ರೆಸ್ಟೋರೆಂಟ್, ಆಮೇಲೆ ಇದು 3ನೇದಾಗಿದೆ. ಬಟ್ ಇದನ್ನು ನಡೆಸಿಕೊಂಡು ಬಂದದ್ದು ಸದಾನಂದ ಪ್ರಭು ಅಂತ. ಸ್ವತಃ ಅವರೇ ತಯಾರು ಮಾಡಿಕೊಂಡು ತಿಂಡಿಗಳನ್ನು, ಸಿಹಿ ತಿಂಡಿ ಮತ್ತೆ ಬಾಳೆ ಚಿಪ್ಸ್, ಸಾಟ್, ಇಂಥದ್ದೆಲ್ಲ ನಂಬರ್ 1. ಅದು ನಮ್ಮ ಕರ್ನಾಟಕ ರಾಜ್ಯದಲ್ಲೇ ಇಲ್ಲ ಅಂತ ಹೇಳ್ಬೋದು, ಅಷ್ಟೊಂದು ರುಚಿ. ಅದು ಯಾವಾಗ ಬರ್ತದೆ ಅಂತ ಹೇಳ್ಕೊಂಡು ಇಲ್ಲಿ ಹೋಟೆಲ್ನಲ್ಲಿ ಕಸ್ಟಮರ್ಸ್ ಕಾಯ್ತಾ ಇದ್ರು. 7 ಗಂಟೆ ಹೊತ್ತಿಗೆ ಬರ್ತಿತ್ತು ಸಾಯಂಕಾಲ, ಆವಾಗಲೇ ಅದು ಖಾಲಿ ಆಗ್ತಿತ್ತು. ಅಷ್ಟು ಒಂದು ಜನಪ್ರಿಯವಾದ ತಿಂಡಿಗಳಲ್ಲಿ ಇಲ್ಲಿ ಇಡ್ಲಿ ಸಾಂಬಾರ್, ಕಡಲೆ ಬಜ್ಜಿಲು, ಮತ್ತೆ ಬನ್ಪುರಿ ತೋವೆ ಅಂತ ಮಾಡ್ತಿದ್ರು. ಅದು ಈಗ ಯಾವ ಹೋಟ್ಲಲ್ಲೂ ಇಲ್ಲ. ಬನ್ಪುರಿ ತೋವೆ ಹೇಳಿದ್ರೆ ಬನ್ಸನ್ನ ಅದನ್ನು ಒಂದು ರೊಟ್ಟಿ ಹಾಗೆ ಮಾಡಿ ಅದಕ್ಕೆ ತೋವೆ, ದಾಳಿ ತೋವೆ. ಕೊಂಕಣಿಗರದ್ದು ಯಾವಾಗಲೂ ದಾಳಿ ತೋವೆಲಿ ಎತ್ತಿದ ಕೈ, ಅವರನ್ನು ಮೀರಿಸೋರು ಯಾರು ಇಲ್ಲ. ಆದ್ರಿಂದ ದಾಳಿ ತೋವೆ, ಬನ್ಪುರಿ ದಾಳಿ ತೋವೆ ಬಹಳ ಫೇಮಸ್ ಆಗಿತ್ತು. ಮತ್ತು ಅವ್ರದ್ದು ಎಲ್ಲ ಮಿಕ್ಸೆಡ್ ವೆಜಿಟೇಬಲ್ ಮಾಡಿ ಒಂದು ಸಾಂಗ್ ಮಾಡ್ತಿದ್ರು ಸದಾನಂದ ಪ್ರಭು, ಅದು ಬಹಳ ಟೇಸ್ಟ್ ಆಗಿತ್ತು. ಕಾಶಿ ಹಲ್ವ ಅಂತ ಪ್ರಾರಂಭ ಮಾಡಿದವರೇ ಆವಾಗ ಇಲ್ಲಿ ಬೆಳ್ತಂಗಡಿಯಲ್ಲಿ. ಹಾಗೆ ಸದಾನಂದ ಪ್ರಭುಗಳು ಹಾಕಿ ಕೊಟ್ಟ ಹೆಜ್ಜೆಯನ್ನು ಅದನ್ನು ಮುಂದುವರಿಸಿಕೊಂಡು ಬಂದರೆ ಅವರ ತಮ್ಮ ನರಸಿಂಹ ಪ್ರಭು, ಅನಂತರ ಅವರ ಮಗ ದಿವಾಕರ್ ಪ್ರಭು. ಅವರು ಸಮಾಜ ಸೇವೆಯಲ್ಲಿಯೂ ಕೊಡುಗೈದಾನಿಯಾಗಿ ತುಂಬ ಅವರು ಇದು ಜನಪ್ರಿಯರಾಗಿದ್ದರು. ಯಾಕಂದ್ರೆ ದಿವಾಕರ್ ಪ್ರಭು ಅಂತ ಹೇಳಿದ್ರೆ ಎಲ್ಲ ಡಿಪಾರ್ಟ್ಮೆಂಟಿಗೆ ಯಾವಷ್ಟು ಪ್ರತಿಭಟನೆ ಆಗಲಿ ಏನಾದರೂ ಇದ್ರೆ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಕೂಡ ಅವರ ಮನೆಯಿಂದ ಅನ್ನ ಊಟ ಹೋಗ್ತಿದ್ರು. ಯಾಕಂದ್ರೆ ಅವರು ನಮ್ಮ ಸೇವೆ ಮಾಡುವವರು ಅಂತೇಳಿ ಸದಾನಂದ ಪ್ರಭು ಅದನ್ನು ಹೇಳ್ಕೊಳ್ತಿದ್ರು. ಅಂತೂ ಸದಾನಂದ ಪ್ರಭುಗಳು ಕೊಡುಗೈ ದಾನಿ ಅಲ್ಲದೆ ಒಂದು ಪಾಪ ಪುಣ್ಯ ನೋಡ್ಕೊಂಡು ಬಡವರಿಗೆ ಫ್ರೀಯಾಗಿ ಒಂದು ಧರ್ಮಾರ್ಥವಾಗಿ ಅನ್ನವನ್ನು ಕೊಟ್ಟಿದ್ರು ಅಂತ ಒಬ್ಬ ವ್ಯಕ್ತಿ. ಆದ್ರಿಂದ ಈ ಗಣೇಶ್ ಹೋಟೆಲ್, ಹಿಂದೆ ಗಣೇಶ್ ರೆಸ್ಟೋರೆಂಟ್ ಇತ್ತು, ಮತ್ತೆ ಗಣೇಶ್ ಹೋಟೆಲ್ ಆಯಿತು, ಆಮೇಲೆ ಈ ಗಣೇಶ್ ಕೃಪಾ ಹೋಟೆಲ್ ಈಗ ಆಗಿದೆ. ಇದು ಈ ರೀತಿ ನಡ್ಕೊಂಡು ಬಂದ ದಾರಿ. ಆದರೆ ಇದು ಈಗ ಹೈವೇಗೆ ಹೋಗ್ತದೆ ಅಂತ ಹೇಳುವಾಗ ತುಂಬ ದುಃಖ ಬರ್ತದೆ. ಯಾಕಂತ ಹೇಳಿದ್ರೆ ಆ ರುಚಿಯ ತಿಂಡಿ ಇನ್ನೆಲ್ಲಿ ಸಿಗ್ತದಪ್ಪ ಅಂತೇಳಿ ಒಂದು ನಮ್ಮ ಒಂದು ಭಾವನೆ. ಸಿಟಿಗಳಲ್ಲೇ ಸಿಗ್ತದೆ, ಆದರೆ ಇಷ್ಟು ಪ್ಯೂರಿಟಿ, ನ್ಯಾಚುರಲ್ ಆದ ಟ್ರೆಡಿಷನಲ್ ಫುಡ್ ಇಲ್ಲಿ ಅದು ಸಿಗ್ತಿತ್ತು ಇಲ್ಲಿ. ಅದಕ್ಕೆ ಈ ಹೋಟೆಲ್ ಫೇಮಸ್. ಹಳೆಯ ಹೋಟೆಲ್ಗಳು ದೇವಿ ಪ್ರಸಾದ ಆಗಲಿ, ಗಣೇಶ್ ಹೋಟೆಲ್ ಆಗಲಿ, ಶಣೈ ಹೋಟೆಲ್, ಇಂಥವೆಲ್ಲ ಹಳೆಯ ಹೋಟೆಲ್ಗಳು. ಈಗಿನ ಯಾವುದೇ ತಿಂಡಿಗಳು ಅವರಲ್ಲಿಲ್ಲ, ಹಳೆಯ ತಿಂಡಿಗಳ ಚಾಲ್ತಿಯಲ್ಲಿದೆ. ಎಸ್, ಈ ಗಣೇಶ್ ಕೃಪಾ ಹೋಟ್ಲು ಅನ್ನುವಂಥದ್ದು ಒಟ್ಟು 71 ವರ್ಷ ಇತಿಹಾಸ ಇರುವಂಥದ್ದು. ಇದು ಕೇವಲ ತಿಂಡಿ ತಿನಿಸಿಗೆ ಮಾತ್ರ ಹೆಸರಾಗಿರಲಿಲ್ಲ, ಬದಲಾಗಿ ಅನೇಕ ನೆನಪಿನ ಬುತ್ತಿ ಕೂಡ ಇತ್ತು, ಅನೇಕರ ಸ್ನೇಹಕ್ಕೆ, ಬಾಂಧವ್ಯಕ್ಕೆ ಕೂಡ ಈ ಹೋಟೆಲ್ ಒಂದು ಸಂಕೋಲೆ ಆಗಿತ್ತು. ಇದೀಗ ಈ ಹೋಟೆಲ್ ಕೇವಲ ನೆನಪಿನ
ನೆನಪಾಗಿ ಉಳಿತಾ ಇದೆ, ಇತಿಹಾಸದ ಕೂಡ ಸೇರ್ತಾ ಇದೆ. ಇನ್ನು ಕೆಲವೇ ದಿನ ಈ ಒಂದು ಹೋಟೆಲ್ ಜಾಗ ನೆಲಸಮವಾಗ್ತಾ ಇರಬಹುದು. ಹಾಗಾಗಿ ಅನೇಕ ಗ್ರಾಹಕರಿಗೆ ಜೊತೆಗೆ ಮಾಲೀಕರಿಗೆ ಕೂಡ ಬೇಸರ ಇದೆ. ಇಂತಹ ಒಂದು ಜಾಗದಲ್ಲಿ ನಮ್ಮ ಒಂದು ಅನೇಕ ನೆನಪು ಇತ್ತು, ಅನೇಕ ಶ್ರಮ ಇತ್ತು. ಆದ್ರೆ ಆ ಹೋಟೆಲ್ಗೆ ಇನ್ನು ಕೆಲವೇ ದಿನ ಮಾತ್ರ ಒಂದು ಬೇಸರ ಕೂಡ ಅವ್ರಿಗೆ ಇದ್ದದ್ದು. ಆದ್ರೆ ಸದ್ಯಕ್ಕಂತೂ ಅನೇಕ ಮಂದಿ ಹೇಳೋ ಪ್ರಕಾರ ಈ ಬೇರೆ ಕಡೆ ಹೋಟೆಲ್ ಮಾಡುವಂತಹ ಇರಾದೆ, ಆಸೆ ಎಲ್ಲ ಕೂಡ ಇದೆ. ಅಲ್ಲೂ ಕೂಡ ಇದೇ ರೀತಿಯ ಕಸ್ಟಮರ್ಸ್ ಗಳು ಬರ್ಲಿ, ಇದೇ ರೀತಿಯ ಬಾಂಧವ್ಯ ಪ್ರೀತಿ ಅಲ್ಲಿ ಕೂಡ ಇರ್ಲಿ ಅಂತ ಆಶಿಸ್ತಾ, ವನೀಶ್ ಜೊತೆ ಶ್ರೇಯಸ್ ಶೆಟ್ಟಿ, ಸುದ್ದಿ ನ್ಯೂಸ್, ಬೆಳ್ತಂಗಡಿ.